ಬಡ ಕುಟುಂಬದಲ್ಲಿ ಜನಿಸಿದ್ದರೂ ತನ್ನ ಛಲ ಹಠ ಸಾಧನೆಯ ಮೂಲಕ ಮೆಕ್ಯಾನಿಕಲ್ ವಿಭಾಗದಲ್ಲಿ ಪ್ರಥಮ ಸ್ಥಾನ, ರಾಜ್ಯಕ್ಕೆ 16ನೇ ಸ್ಥಾನ ತರುವ ಮೂಲಕ ಸುಳ್ಯದ ತರುಣಿ ಇದೀಗ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸುಳ್ಯ ತಾಲೂಕಿನ ಕಸಬಾ ಗ್ರಾಮದ ಹಳೆಗೇಟು ಹೊಸಗದ್ದೆಯ ಜನಾರ್ದನ ನಾಯಕ್ ಹಾಗೂ ಶಾರದಾ ಜನಾರ್ದನ ನಾಯಕ್ ದಂಪತಿಗಳ ಮೊದಲನೆಯ ಪುತ್ರಿ ಕೃತಿ ಈ ಸಾಧನೆ ಮಾಡಿದ ವಿದ್ಯಾರ್ಥಿನಿ. ಸುಳ್ಯದ ಸೇಂಟ್ ಬ್ರಿಡ್ಜ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮುಗಿಸಿ ಶಾರದಾ ಹೆಣ್ಮಕ್ಕಳ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡಿ ನಂತರ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ವ್ಯಾಸಂಗವನ್ನ ಮಾಡಿ ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗಿ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದಾರೆ. ಇಂಜಿನಿಯರಿಂಗ್ ವಿಭಾಗದ ಫಲಿತಾಂಶದಲ್ಲಿ 8 ಚಿನ್ನದ ಪದಕದ ಜೊತೆಗೆ ತಾಲೂಕಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಮೊದಲ ವಿದ್ಯಾರ್ಥಿನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈಕೆಯ ತಂದೆ ಜನಾರ್ದನ್ ಅವರು ಆಟೋ ಓಡಿಸಿಕೊಂಡು ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. Recipient of 8 gold medals, Murthy's Medal of Excellence, Shri Sanjay Keshavrao Arcade Memorial Gold Medal, Jain University Gold Medal, Jyoti Gold Medal, Shri Leo Muttu Founder Sairam Institution Gold Medal, Hira Sugar Institute of Technology Nedisoshi Gold Medal, Srimati Jayalakshmi and Shri A.V. Dasappa Memorial Gold Medal and VTU Gold Medal. For having secured first rank, highest marks and girl student who secures highest aggregate marks in BE Mechanical Engineering.